ಕರ್ನಾಟಕದ ಬಹುನಿರೀಕ್ಷಿತ ಹೊಸ ರೈಲ್ವೆ ಯೋಜನೆಗಳಲ್ಲಿ ಒಂದಾಗಿರುವಂತಹ ಮಂಗಳೂರು ಮತ್ತು ಶಿವಮೊಗ್ಗ ಮತ್ತು ಮಂಗಳೂರು ನಡುವೆ ಹೊಸ ರೈಲು ಮಾರ್ಗಕ್ಕೆ ಇದೀಗ ಸ್ಥಳ ಸಮೀಕ್ಷೆಗೆ ಅನುಮೋದನೆ ಸಿಕ್ಕಿರುವಂತದ್ದು. ಶೀಘ್ರದಲ್ಲಿಯೇ ಟೆಂಡರ್ಗೆ ಆಹ್ವಾನಿಸಲಾಗುತ್ತೆ ಅಂತ ಈಗಾಗಲೇ ಕೇಂದ್ರ ರೈಲ್ವೆ ಖಾತೆ ಸಚಿವರಾದಂತಹ ವಿ ಸೋಮಣ್ಣ ಅವರು ಕೂಡ ಹೇಳಿದ್ದಾರೆ. ಈ ಮೂಲಕ ಕರಾವಳಿ ಮತ್ತು ಮಲೆನಾಡು ಭಾಗದ ಜನರಿಗೆ ಇದು ಸಾಕಷ್ಟು ಅನುಕೂಲ ಆಗಲಿಕ್ಕಿದೆ. ಶಿವಮೊಗ್ಗ ಮತ್ತು ಮಂಗಳೂರು ರೈಲು ಮಾರ್ಗ 332 ಕಿಲೋಮೀಟರ್ ಇರಲಿದ್ದು 3,300 ಕೋಟಿ ರೂಪಾಯಿ ಯೋಜನಾ ವೆಚ್ಚ ಅಂದಾಜಿಸಲಾಗಿದೆ. ಈ ಮಾರ್ಗದ FLC ಅಂದರೆ ಫೈನಲ್ ಲೊಕೇಶನ್ ಸರ್ವೆ ಏನಿದೆ ಅದು ನಡೆದು ಅನುಮೋದನೆಗೊಂಡಿದ್ದು ಶೀಘ್ರವೇ ಟೆಂಡರ್ ಕರೆಯಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ನಿರೀಕ್ಷಿತ 7 ರೈಲು ನಿಲ್ದಾಣಗಳು ಮತ್ತು ಮಾರ್ಗ ಈ ಒಂದು ಹೊಸ ಮಾರ್ಗದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಸದ್ಯ ಫೈನಲ್ ಲೊಕೇಶನ್ ಸರ್ವೆ ಮುಕ್ತಾಯವಾಗಿದ್ದು ಅದರ DPR ಅಧಿಕೃತವಾಗಿ ಬಿಡುಗಡೆಯಾದಾಗ ಪ್ರತಿ ಸಣ್ಣ ನಿಲ್ದಾಣಗಳ ನಿಖರಪಟ್ಟಿ ಕೂಡ ಹೊರಬೀಳಲಿಕ್ಕಿದೆ. ಆದರೆ ಈ ಹಿಂದಿನ ಸಮೀಕ್ಷೆಗಳು ಮತ್ತು ಪ್ರಸ್ತಾಪಗಳ ಆಧಾರದ ಮೇಲೆ ಒಂದಷ್ಟು 7 ಪ್ರಮುಖ ನಿಲ್ದಾಣಗಳ ಮೂಲಕ ಹಾದು ಹೋಗುವಂತಹ ನಿರೀಕ್ಷೆ ಇದೆ. ಅಂದರೆ ಇದು ಬಹಳ ವರ್ಷಗಳ ಕನಸು. ಶಿವಮೊಗ್ಗ ಮತ್ತು ಮಂಗಳೂರು ನಡುವೆ ರೈಲು ಮಾರ್ಗಕ್ಕೆ ಗ್ರೀನ್ ಸಿಗ್ನಲ್ ಸಿಗಬೇಕು ಅನ್ನುವಂತಹ ವಿಚಾರ. 7 ಪ್ರಮುಖ ನಿಲ್ದಾಣಗಳು ಯಾವುದು ಅಂತ ಗಮನಿಸ್ತಾ ಹೋದಾಗ ಒಂದು ಭದ್ರಾವತಿ, ಪ್ರಮುಖವಾಗಿ ಶಿವಮೊಗ್ಗದಿಂದ ಆರಂಭ ಆಗುತ್ತೆ. ಆ ಬಳಿಕ ಭದ್ರಾವತಿ, NR-ಪುರ, ತೀರ್ಥಹಳ್ಳಿ, ಶೃಂಗೇರಿ, ಕಾರ್ಕಳ, ಮಂಗಳೂರು ಜಂಕ್ಷನ್ ಅಂದರೆ ಮಂಗಳೂರು ಜಂಕ್ಷನ್ ಅಥವಾ ಸೆಂಟ್ರಲ್ ಇದು ಕಡೆಯ ನಿಲ್ದಾಣ ಆಗಿರುತ್ತೆ. ಇಲ್ಲಿಯ ತನಕ ಹೊಸ ಮಾರ್ಗ ಆಗುವಂಥದ್ದು. ಇನ್ನು ಪ್ರಮುಖವಾಗಿ ಇದರಿಂದಾಗಿ ಹಲವಾರು ಲಾಭಗಳು ಕೂಡ ಇದೆ. ಪ್ರಮುಖವಾಗಿ ಮಲೆನಾಡು ಮತ್ತು ಕರಾವಳಿಗೆ ನಡುವೆ ಒಂದು ಸಂಪರ್ಕ ಕೊಂಡಿಯಾಗುತ್ತೆ. ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳು ದಕ್ಷಿಣ ಕನ್ನಡ ಅಂದರೆ ಈ ಭಾಗದಕ್ಕೆ ಹೆಚ್ಚಾಗಿ ಆರೋಗ್ಯದ ವಿಚಾರಗಳಿಗೆ, ಅದರ ಜೊತೆಗೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಂದರೆ ಉದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಇವೆಲ್ಲ ಕಾರಣಗಳಿಗೋಸ್ಕರ ಆ ಭಾಗದಿಂದ ಜನರು ಇಲ್ಲಿಗೆ ಬರ್ತಾರೆ. ಹಾಗಾಗಿ ಇದೊಂದು ಸಂಪರ್ಕ ಕೊಂಡಿಯಾಗುತ್ತೆ. ಅದರ ಜೊತೆಗೆ ಪ್ರವಾಸೋದ್ಯಮ ಕೂಡ ಉತ್ತೇಜನ ಆಗುತ್ತೆ. ಶೃಂಗೇರಿಯಂತಹ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಿಗೆ ಮತ್ತು ಪಶ್ಚಿಮ ಘಟ್ಟದ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವುದಕ್ಕೆ ಮತ್ತು ಬೇರೆ ಬೇರೆ ಪ್ರವಾಸಿಗರಿಗೂ ಕೂಡ ಇದು ಅನುಕೂಲ ಆಗುತ್ತೆ. ವಾಣಿಜ್ಯ ವ್ಯಾಪಾರಕ್ಕೂ ಕೂಡ ಬಂದರು ನಗರಿ ಮಂಗಳೂರಿಗೆ ಮಲೆನಾಡಿನ ಕೃಷಿ ಉತ್ಪನ್ನಗಳು ಮತ್ತು ವಾಣಿಜ್ಯ ಸರಕುಗಳನ್ನು ಸಾಗಾಟ ಮಾಡುವುದಕ್ಕೂ ಕೂಡ ಇದು ನೆರವಾಗಲಿಕ್ಕಿದೆ. ಇನ್ನು ಪ್ರಮುಖವಾಗಿ ಒಂದಷ್ಟು ಸವಾಲುಗಳು ಕೂಡ ಇದೆ. ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳ ಮತ್ತು ಗುಡ್ಡಗಾಡು ಪ್ರದೇಶಗಳ ಮೂಲಕ ಹಾದು ಹೋಗಬೇಕು. ಅದರಿಂದ ಒಂದಷ್ಟು ಭೌಗೋಳಿಕವಾದಂಥ ಪರಿಸ್ಥಿತಿಯಲ್ಲಿ ರೈಲ್ವೆ ಟ್ರ್ಯಾಕ್ ಅನ್ನು ನಿರ್ಮಾಣ ಮಾಡುವಂಥದ್ದು, ಭೂಸ್ವಾಧೀನ ಪ್ರಕ್ರಿಯೆ, ಅರಣ್ಯ ಹಾಗೂ ಪರಿಸರ ಇಲಾಖೆಯ ಅಗತ್ಯದ ಅನುಮತಿಗಳು ಪಡೆಯುವಂಥದ್ದು, ಇವೆಲ್ಲವೂ ಕೂಡ ಯೋಜನೆ ಮುಂದಿರುವಂಥ ಒಂದಷ್ಟು ಪ್ರಮುಖ ಸವಾಲುಗಳು ಆಗಿರುವಂಥದ್ದು. ಹಾಗಾಗಿ ಯಾವ ರೀತಿ ಇದು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಸದ್ಯ ಇದಕ್ಕೆ ಅನುಮೋದನೆ ಸಿಕ್ಕಿದೆ. ಮುಂದಿನ ದಿವಸಗಳಲ್ಲಿ ಇದು ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.